ಮಂಗಳೂರು ಅಂದ್ರೆ ಅದು ವಿದ್ಯಾರ್ಥಿಗಳ ಕಾಶಿ. ಆದ್ರೆ ಅದೇ ವಿದ್ಯಾರ್ಥಿಗಳಲ್ಲಿ ಕೆಲವರು ಅಡ್ಡದಾರಿ ಹಿಡಿದು ಇಡೀ ಯುವ ಸಮುದಾಯವನ್ನೇ ಹಾಳ್ಮಾಡ್ತಿದ್ದಾರೆ. ವಿದ್ಯಾಭ್ಯಾಸ ಮಾಡ್ಬೇಕಿದ್ದ ಯುವತಿಯೊಬ್ಬಳು ಬರೋಬ್ಬರಿ 35 ಲಕ್ಷ ರೂಪಾಯಿ ಮೌಲ್ಯದ ಹೈಡ್ರೋವಿಟ್ ಗಾಂಜಾ ಮಾರಾಟ ಮಾಡೋಕ್ ಹೋಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಅಂತಿಮ ವರ್ಷದ BCA ಓದ್ತಿದ್ದ ಈ ವಿದ್ಯಾರ್ಥಿನಿಯ ಮಾದಕ ಜಾಲ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ. ಅಸಲಿಗೆ ಈ ಕಿಲಾಡಿ ಹುಡ್ಗಿ ಸಿಕ್ಕಿಬಿದ್ದಿದ್ದು ಹೇಗೆ? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಬಂಧಿತ ಯುವತಿಯ ಹೆಸರು ಸುಹಾನಾ. ಶಿವಮೊಗ್ಗದ ಸಾಗರ ಮೂಲದ ಈಕೆ ಕುಂದಾಪುರದ ಖಾಸಗಿ ಕಾಲೇಜಲ್ಲಿ BCA ಓದ್ತಿದ್ದಾಳೆ. ಚೆನ್ನೈನಿಂದ ಗಾಂಜಾ ತಂದು ಮಂಗಳೂರಿನಲ್ಲಿ ಸೇಲ್ ಮಾಡೋದು ಈಕೆಯ ಪ್ಲಾನ್ ಆಗಿತ್ತು. ಮುಲ್ಕಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಈಕೆ ಗಾಂಜಾ ಮಾರಾಟಕ್ಕೆ ಸಿದ್ಧತೆ ಮಾಡ್ತಿದ್ದಾಗ ಪಣಂಬೂರು ACP ತಂಡ ಮತ್ತು ಮುಲ್ಕಿ ಪೊಲೀಸರು ಮಿಂಚಿನ ದಾಳಿ ನಡೆಸಿದ್ದಾರೆ. ಈ ವೇಳೆ ಆಕೆಯ ಬ್ಯಾಗ್ನಲ್ಲಿದ್ದ 1.42 kg ಹೈಡ್ರೋವಿಟ್ ಗಾಂಜಾ ಕಂಡು ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ. ಇದರ ಅಂದಾಜು ಮೌಲ್ಯ ಬರೋಬ್ಬರಿ 35 ಲಕ್ಷ ರೂಪಾಯಿ. ಅಂದಹಾಗೆ ಸುಹಾನಗೆ ಈ ದಂಧೆ ಹೊಸದೇನಲ್ಲ. ಈಕೆಯ ಮೇಲೆ ಈಗಾಗಲೇ ಬೆಂಗಳೂರು ಏರ್ಪೋರ್ಟ್ ಕಸ್ಟಮ್ಸ್ ಮತ್ತು ಕಾವೂರು ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿವೆ. ಹಳೆಯ ಕೇಸ್ಗಳಿದ್ರೂ ಕೂಡ ಈಕೆ ತನ್ನ ಚಾಳಿಯನ್ನ ಮಾತ್ರ ಬಿಟ್ಟಿರ್ಲಿಲ್ಲ. ಸದ್ಯ ಮುಲ್ಕಿ ಪೊಲೀಸರು ಈಕೆಯನ್ನ ಜೈಲಿಗಟ್ಟಿದ್ದು ಈ ಡ್ರಗ್ಸ್ ಜಾಲದ ಹಿಂದೆ ಇನ್ನು ಯಾರ್ಯಾರಿದ್ದಾರೆ ಅನ್ನೋದನ್ನ ತನಿಖೆ ಮಾಡ್ತಿದ್ದಾರೆ. ಯುವಜನತೆಯನ್ನ ಬಲಿ ಪಡಿತಿರೋ ಇಂತಹ ದಂಧೆಗಳ ಬಗ್ಗೆ ನಿಮಗೇನನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಕ್ರೈಮ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.